ಇವತ್ತಿನ ಈ ಇಫ್ತಾರ್ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ಭಾಳ ಧನ್ಯವಾದಗಳು. ಆ್ಯಕ್ಚುಲಿ ಬೇರೆ ಪ್ರೋಗ್ರಾಮ್ ಇದೆ, ಅಲ್ಲಿ ಹೋಗಬೇಕಾಗಿತ್ತು. ಆದರೂ ಕೂಡ ನೀವು ಬರಲೇಬೇಕಂದಾಗ ನಾನು ಕೂಡ ಇಲ್ಲಿ ಬರಲೇಬೇಕನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಎಲ್ಲರಿಗೂ ಕೂಡ ನಾನು ಬಂದಾಗ ಈ ಊರಲ್ಲಿ ಏನೋ ಇದೆ ಅಂತ ಅನಿಸಿತ್ತು. ಬಟ್ ಆದರೆ ಪ್ರತಿಯೊಬ್ಬರೂ ಕೂಡ ಅವರ ಕೆಲಸ ಅವರು ಮಾಡಿಕೊಂಡು ಬೇರೆಯವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ನಮ್ಮಿಂದ ಅಥವಾ ನಮ್ಮ ಮಾತುಗಳಿಂದ ಅನ್ನೋ ರೀತಿಯಲ್ಲಿ ಒಂದು ವ್ಯವಹರಿಸಿದರೆ ಎಲ್ಲಿ ಕೂಡ ಸಮಸ್ಯೆ ಇರಲ್ಲ, ಎಲ್ಲ ಕಡೆ ಕೂಡ ಶಾಂತಿ ನೆಲೆಸಬಹುದು ಅನ್ನುವಂಥದ್ದು ಎಲ್ಲರೂ ಪ್ರೂವ್ ಮಾಡಿದ್ದಾರೆ. ಸೊ ಇದೇ ರೀತಿ ಎಲ್ಲರೂ ಕೂಡ ಈ ಶಾಂತಿನ ಕಾಪಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಂತ ಆಶಿಸ್ತೀನಿ. ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲರಿಗೂ ಈದ್ ಮುಬಾರಕ್.